ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಧ್ಯಾನವನ್ನು ನಾವು ಆರಂಭ ಮಾಡೋಣ. ಪ್ರೇಷಿತರ ಕಾರ್ಯಕಲಾಪಗಳು ಪುಸ್ತಕದಿಂದ ವಾಚನ, ಅಧ್ಯಾಯ 4, ವಾಕ್ಯ 32ರಿಂದ 37 ತನಕ. ಭಕ್ತರ ಅನ್ಯೋನ್ಯ ಜೀವನ. ಭಕ್ತ ವಿಶ್ವಾಸಿಗಳು ಒಗ್ಗಟ್ಟಿನಿಂದಲೂ ಒಮ್ಮನಸ್ಸಿನಿಂದಲೂ ಬಾಳುತ್ತಿದ್ದರು. ಯಾರೂ ತಮ್ಮ ಸೊತ್ತನ್ನು ತನ್ನದೇ ಎಂದು ಭಾವಿಸದೆ ಹುದುವಾಗಿ ಹಂಚಿಕೊಳ್ಳುತ್ತಿದ್ದರು. ಪ್ರೇಷಿತರು ಪ್ರಭು ಯೇಸುವಿನ ಪುನರುತ್ಥಾನಕ್ಕೆ ಬಹುಸಾಮರ್ಥ್ಯದಿಂದ ಸಾಕ್ಷಿ ಕೊಡುತ್ತಿದ್ದರು. ಜನರು ಅವರೆಲ್ಲರನ್ನೂ ಗೌರವದಿಂದ ಕಾಣುತ್ತಿದ್ದರು. ಅವರಲ್ಲಿ ಕೊರತೆ ಇದ್ದವರು ಒಬ್ಬರೂ ಇರಲಿಲ್ಲ. ಕಾರಣ ಹೊಲಗದ್ದೆ ಮನೆ ಮಾರು ಇದ್ದವರೆಲ್ಲರೂ ಅವುಗಳನ್ನು ವಿಕ್ರಯಿಸಿ ಬಂದಂಥ ಹಣವನ್ನು ತಂದು ಪ್ರೇಷಿತರಿಗೆ ಪಾದ ಕಾಣಿಕೆಯಾಗಿ ಒಪ್ಪಿಸುತ್ತಿದ್ದರು. ಇವರು ಅದನ್ನು ಪ್ರತಿಯೊಬ್ಬರಿಗೂ ಅವರವರ ಅವಶ್ಯಕತೆಗೆ ತಕ್ಕಂತೆ ಹಂಚುತ್ತಿದ್ದರು. ಜೋಸೆಫ್ ಎಂಬ ಲೇವಿಯನು ಅವರ ಸಂಗಡ ಇದ್ದನು. ಇವನ ಹುಟ್ಟೂರು ಸೈಪ್ರಸ್. ಇವನಿಗೆ ಬಾರ್ನಬ ಎಂದರೆ ಪ್ರೋತ್ಸಾಹ ಪುತ್ರ ಎಂದು ಪ್ರೇಷಿತರು ಹೆಸರಿಟ್ಟಿದ್ದರು. ಇವನು ತನ್ನ ಜಮೀನನ್ನು ಮಾರಿ ಬಂದ ಹಣವನ್ನು ಪ್ರೇಷಿತರಿಗೆ ಪಾದ ಕಾಣಿಕೆಯಾಗಿ ಒಪ್ಪಿಸಿದನು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಯೇಸುವಿನ ಶಿಷ್ಯರು ಒಂದು ಸಲ ಬಂದು ಯೇಸುವಿನಲ್ಲಿ ಒಂದು ಕೋರಿಕೆಯನ್ನಿಟ್ಟರು. ಆ ಕೋರಿಕೆ ಏನಂತ ಹೇಳಿದರೆ, ಸ್ವಾಮಿ, ಸ್ನಾನಿಕ ಯೋವಾನನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸ್ತಾನೆ. ನಾವು ನೋಡ್ತೇವೆ ನಮ್ಮ ಸುತ್ತಮುತ್ತ ಈ ಶಾಸ್ತ್ರಿಗಳು ಫರಿಸಾಯರು ಪ್ರಾರ್ಥನೆ ಮಾಡ್ತಾರೆ. ನಮಗೆ ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸಿ ಅಂತ ಹೇಳಿಕೊಂಡು ಮುಗ್ಧ ಶಿಷ್ಯರು, ಅವರಿಗೆ ಶಾಲೆ ಪಾಠ ಎಂಬುದಿದ್ದಿಲ್ಲ. ಅವರಿಗೆ ಯಾರು ಕೂಡ ಪ್ರಾರ್ಥನೆ ಮಾಡುವುದು ಹೇಗೆ ಅಂತ ಕಲಿಸಿದ್ದಿಲ್ಲ. ಅವರವರ ಕೆಲಸವನ್ನು ಮಾಡ್ತಿದ್ದಾರೆ ಅಷ್ಟೇ ವಿನಃ ಪ್ರಾರ್ಥನೆ ಮಾಡುವಂಥ ರೀತಿ ಅವರಿಗೆ ತಿಳಿದಿರಲಿಲ್ಲ. ಮತ್ತು ಅವರು ನೋಡಿದ್ದರು ತಮ್ಮ ಗುರು ಯೇಸು ಸ್ವಾಮಿ ದೀರ್ಘ ಸಮಯ ಪ್ರಾರ್ಥನೆ ಮಾಡ್ತಾರೆ. ಅದನ್ನು ನೋಡಿ ಅವರಿಗೆ ಕೂಡ ಒಂದು ಆಸೆ ಹುಟ್ಟಿದ್ದು, ನಾವು ಕೂಡ ಪ್ರಾರ್ಥನೆ ಮಾಡಬೇಕಂತ ಹೇಳಿಕೊಂಡು. ಆಸೆ ಹಲವಾರು ಮಂದಿಗೆ ಬರುತ್ತವೆ, ಬೇರೆ ಬೇರೆ ರೀತಿಯದ್ದು. ಕೆಲವು ಜೀವನ ನಡೆಸಿಕೊಂಡು ಹೋಗಲಿಕ್ಕೆ ಬೇಕಾದಂಥ ಆಸೆ, ಇನ್ನು ಕೆಲವು ಅದು ಆಸೆ ಅನ್ನೋದಕ್ಕಿಂತ ಅಸೂಯೆಯಿಂದ ಹುಟ್ಟಿದಂಥ ಒಂದು ಆಸೆ ಅಂತ ಹೇಳ್ಬೋದು. ಏನೇ ಆಗಲಿ, ಶಿಷ್ಯರು ಬಂದು ಅವರು ಯೇಸು ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಕಲಿಸಿ ಅಂತ ಹೇಳಿ ಅವರು ಕೇಳಿದರು. ಆಗ ಯೇಸು ಸ್ವಾಮಿ ಅವರಿಗೊಂದು ಪ್ರಾರ್ಥನೆಯನ್ನು ಕಲಿಸಿದರು. ಆ ಪ್ರಾರ್ಥನೆ ಏನಂತ ಹೇಳಿದರೆ, ಸ್ವರ್ಗಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ, ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ ಅಂತ ಹೇಳಿಕೊಂಡು. ಲೌಕಿಕ ಪ್ರಾರ್ಥನೆ ಹಾಗೂ ಆಧ್ಯಾತ್ಮಿಕ ಪ್ರಾರ್ಥನೆ. ಈ ಪ್ರಾರ್ಥನೆಯಲ್ಲಿ ಏನುಂಟಂತ ಹೇಳಿದರೆ, ದೇವರನ್ನು ನಮ್ಮ ತಂದೆ ಅಂತ ಕರೆಯುವಂಥದ್ದು. ಯಾರ ತಂದೆ? ನಮ್ಮೆಲ್ಲರ ತಂದೆ. ಒಬ್ಬರ ಇಬ್ಬರ ತಂದೆ ಅಲ್ಲ. ಒಂದು ಮನೆಯಲ್ಲಿ ಹೆತ್ತವರು ತಂದೆ ಮತ್ತು ತಾಯಿ ಇದ್ದರೆ, ಅವರ ಮನೆಯಲ್ಲಿ ಯಾರ ಮಕ್ಕಳಿದ್ದಾರೆ
ಅವರೆಲ್ಲರಿಗೆ ಕೂಡ ಅವರು ಸಮಾನಾಗಿ ಹಂಚಿಕೊಡ್ತಾರೆ. ಆ ಮಕ್ಕಳಲ್ಲಿ ಯಾರು ಒಬ್ಬವರು ಅಥವಾ ಇಬ್ಬರಿಗೆ ಮಾತ್ರ ಕೊಟ್ಟು ಉಳಿದವರಿಗೆ ಹಸಿವೆಯಲ್ಲಿ ಹಾಕುವುದಿಲ್ಲ ಅವರು. ಯಾಕಂತ ಹೇಳಿದರೆ ಅವರೆಲ್ಲರೂ ಕೂಡ ಅವರ ಮಕ್ಕಳು. ಅದೇ ಪ್ರಕಾರ ಆ ಮನೆಯಲ್ಲಿರುವಂಥ ಮಕ್ಕಳು ಇಬ್ಬರಿರ್ಬೋದು, ಮೂವರಿರ್ಬೋದು, ಅಥವಾ ಇನ್ಯಾರು ಇರ್ಬೋದು, ಅವರೆಲ್ಲರೂ ಕೂಡ ಆ ತಂದೆ ಮತ್ತು ತಾಯಿಯನ್ನು ಅಪ್ಪ ಅಮ್ಮ ಅಂತ ಕರೀತಾರೆ ಎಲ್ಲರೂ ಕೂಡ. ಅದಕ್ಕಾಗಿ ಒಂದು ಬಾಂಧವ್ಯ ನೋಡಿ, ತಂದೆ ಮತ್ತು ತಾಯಿಗೆ ಅವರೆಲ್ಲರೂ ಕೂಡ ಮಕ್ಕಳು, ಮಕ್ಕಳು ಆ ತಂದೆ ತಾಯಿಯನ್ನು ಅಪ್ಪ ಅಂತ ಎಲ್ಲರೂ ಕೂಡ ಕರೆಯುತ್ತಾರೆ. ಅಲ್ಲಿ ತಾರತಮ್ಯ ಇಲ್ಲ. ಅವರು ಒಂದು ಕುಟುಂಬದವರು, ಒಂದು ರಕ್ತ, ಒಂದು ಸಂಬಂಧ, ಒಂದು ಮನಸ್ಸು ಹಂಚಿಕೊಳ್ತಾರೆ ಅವರು ಅವರಲ್ಲಿರುವುದನ್ನು. ಇದು ದೇವರ ಇಚ್ಛೆ. ಯಾವ ರೀತಿ ಒಂದು ಕುಟುಂಬದಲ್ಲಿ ತಂದೆ ಮತ್ತು ತಾಯಿ ತಮ್ಮ ಮಕ್ಕಳನ್ನು ಪೋಷಿಸ್ತಾರೋ ಅದೇ ಪ್ರಕಾರ ವಿಶ್ವಾಸಿಗಳು, ಭಕ್ತ ವಿಶ್ವಾಸಿಗಳು ಕೂಡ ಒಬ್ಬರು ಇನ್ನೊಬ್ಬರಲ್ಲಿ ಅವರು ನಡೆಯಬೇಕೆಂಬುದು ದೇವರ ಚಿತ್ತ. ಅದಕ್ಕಾಗಿ ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಈ ಚಿತ್ತ ಎಲ್ಲಿ ನಡೆಯುತ್ತದೆ? ದೇವರ ಚಿತ್ತ ಎಲ್ಲಿ ಅಂತ ಹೇಳಿದರೆ, ದೇವರ ಸನ್ನಿಧಿಯಲ್ಲಿ ಯಾರು ಜೀವಿಸ್ತಾರೋ ಅವರಿಗೆ ಹಸಿವೆಂಬುದಿಲ್ಲ, ಅವರಿಗೆ ತನ್ನದೇ ಆದ ಆಸ್ತಿ ಬೇಕಾಗಿಲ್ಲ. ಅವರ ಆಸ್ತಿ ಮತ್ತು ಅವರ ಬಾಯಾರಿಕೆ, ಅವರ ಹಸಿವಿಗೆ ಬೇಕಾದಂಥ ಆಹಾರ ಅದೆಲ್ಲವೂ ಕೂಡ ದೇವರಲ್ಲಿ ಅವರು ತೃಪ್ತಿಯನ್ನು ಕಂಡುಕೊಳ್ತಾರೆ, ದೇವರಲ್ಲಿ ಸಂತೋಷವನ್ನು ಪಡೆದುಕೊಳ್ತಾರೆ, ದೇವರಲ್ಲಿ ಅವರು ಆನಂದಿಸುತ್ತಾರೆ. ಇಂಥ ಒಂದು ರಾಜ್ಯ ಎಲ್ಲಿ ಉಂಟು ಪ್ರಿಯರೇ? ಸಾಮ್ರಾಜ್ಯ ಅದು ಎಲ್ಲೋ ಒಂದು ಜಾಗದಲ್ಲಿ ಇಲ್ಲ. ಅದು ಎಲ್ಲಿ ಉಂಟು ಅಂತ ಹೇಳಿದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಉಂಟು. ಎಲ್ಲಿ ಮನುಷ್ಯನು ತನಗಾಗಿ, ತನ್ನ ಸ್ವಾರ್ಥಕ್ಕಾಗಿ ಇತರರಲ್ಲಿದ್ದದ್ದನ್ನು ಕಸಿದುಕೊಳ್ಳುವುದಿಲ್ಲವೋ, ಬದಲಾಗಿ ಇತರರು ಕಷ್ಟದಲ್ಲಿರುವವರನ್ನು ನೋಡಿಕೊಂಡು ತನ್ನಲ್ಲಿದ್ದದನ್ನು ಆತನು ನೀಡಲಿಕ್ಕೆ ಮುಂದೆ ಬರ್ತಾನೋ ಅಲ್ಲಿ ದೇವರ ಸಾಮ್ರಾಜ್ಯ ಉಂಟು ಪ್ರಿಯರೇ. ಈ ಸಾಮ್ರಾಜ್ಯ ದೇವರ ಚಿತ್ತ. ಈ ರೀತಿಯ ಜೀವನ ದೇವರ ಚಿತ್ತ. ಒಂದು ವಿಶೇಷವಾದಂಥ ಬೆಳವಣಿಗೆ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತೇವೆ. ಈ ಒಂದು ಸಾಮಾಜಿಕ ಮಾಧ್ಯಮದಿಂದಾಗಿ ಮಕ್ಕಳಲ್ಲಿ ಮತ್ತು ಉಳಿದವರಲ್ಲಿ ಒಂದು ದೊಡ್ಡ ಕಾಯಿಲೆಯಾಗಿ ಬಂದು ಬಿಟ್ಟಿದೆ. ಪ್ರತಿ ದಿವಸ ಮತ್ತು ಪ್ರತಿ ಸಮಯ ಎಲ್ಲಿ ಸಮಯ ಸಿಗ್ತದೆ ಅದನ್ನು ನೋಡ್ತಾ ಹೋಗುವುದು. ಸಾಮಾಜಿಕ ಜಾಲತಾಣಗಳು ಮುಗಿಯುವುದಿಲ್ಲ. ಒಂದು ರೀತಿಯಲ್ಲಿ ಅದು ಚಟ ಆಗಿ ಬಿಡ್ತದೆ. ಜನರು ಏಕಾಗ್ರತೆಯಿಂದ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ ಪ್ರತಿ ಸಲ ಏನಥವಾ ಏನು ಇದ್ದೇ ಇರ್ತದೆ. ಅದನ್ನು ನೋಡುವಂಥ ಒಂದು ಹಂಬಲ, ಆಸೆ ಜನರಲ್ಲಿರ್ತದೆ. ಅದರಲ್ಲೇ ಮಗ್ನರಾಗಿ ಬಿಡ್ತಾರೆ. ಆದರೆ ಇದೇ ಜಾಲತಾಣಗಳಿಂದಾಗಿ ಒಳ್ಳೆಯದಾಗುವುದನ್ನು ಕೂಡ ನೋಡ್ತೇವೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೇವೆ. ಇರಬಹುದು ಅದು ಜಾಲತಾಣಗಳು ಬೇರೆ ಬೇರೆ ರೀತಿಯದ್ದು. ಏನಾಗ್ತದೆ ಅಂತ ಹೇಳಿದರೆ, ಎಲ್ಲಿಯಾದರೂ ಯಾರಾದರೂ ಸಂಕಷ್ಟಕ್ಕೆ ಒಳಗಾದರೆ, ದೊಡ್ಡ ಕಾಯಿಲೆಗಳಿಗೆ ಒಳಗಾದರೆ, ಅಪಘಾತ ಆದರೆ ಅಂಥವರ ಒಂದು ಭಾವಚಿತ್ರವನ್ನು ಅವರ ಬಗ್ಗೆ ಬರೆದು ಅವರ ಫೋನ್ ನಂಬರ್ ಮತ್ತು ಈ ಅಕೌಂಟ್ ನಂಬರ್ ಹಾಕಿ ಕಷ್ಟದಲ್ಲಿದ್ದಾರೆ, ಅವರಿಗಾಗಿ ಏನಾದರೂ ಸಹಾಯ ಮಾಡುವುದಿದ್ದರೆ ಮಾಡಿ ಅಂತ ಹೇಳಿದಾಗ ಜನರು, ಒಳ್ಳೆಯ ಮನಸ್ಸಿನ ಜನರು, ಅವರು ಇಂಥ ಕಷ್ಟದಲ್ಲಿದ್ದಂಥ ಜನರಿಗೆ ಸಹಾಯ ಮಾಡೋದನ್ನು ನೋಡ್ತೇವೆ ನಾವು. ಈ ಸಾಮಾಜಿಕ ಜಾಲತಾಣಗಳಿಂದಾಗಿ ಅದೊಂದು ಒಳ್ಳೆಯ ಕೆಲಸ ಆಗಿದೆ ಎಂದರೆ ಖಂಡಿತವಾಗಿಯೂ ತಪ್ಪಲ್ಲ ಮತ್ತು ಆಗ್ತಾ ಇದೆ ನಮ್ಮ ಮಧ್ಯೆ ಇವತ್ತಿಗೆ. ಒಳ್ಳೆಯ ಮನಸ್ಸಿನ ಮನುಷ್ಯರು ಸಹಾಯ ಮಾಡ್ತಾ ಇರ್ತಾರೆ. ಎಷ್ಟೊಂದು ಸಂತೋಷದ ಸಂಗತಿ. ಇಲ್ಲದಿದ್ದರೆ ಆ ಒಂದು ದೊಡ್ಡ ಮೊತ್ತವನ್ನು ಕಾಯಿಲೆಗಾಗಿ ಎಲ್ಲಿಂದ ತರುವುದು? ಕಷ್ಟದಲ್ಲಿದ್ದಂಥ ಜನರು ಯಾವ ರೀತಿ ಜೀವಿಸುವುದು? ಅದನ್ನು ನಾವು ನೋಡ್ತೇವೆ ಪ್ರಿಯರೇ. ಈ ರೀತಿಯ ಜೀವನ ಯಾವಾಗ ಪತ್ರಿಕೆಗಳು ಇದ್ದಿಲ್ಲ, ಯಾವಾಗ ಸಾಮಾಜಿಕ ಜಾಲತಾಣಗಳು ಇದ್ದೇ ಇರಲಿಲ್ಲ, 2000 ವರ್ಷಗಳ ಹಿಂದೆ ಇಂಥ ಒಂದು ಜೀವನ ನಡೆಯುತ್ತಿತ್ತು ಅಂತ ನಾವು ಅರ್ಥ ಮಾಡಿಕೊಳ್ಬಹುದು. ಇವತ್ತಿನ ಈ ವಾಚನದಲ್ಲಿ ನೋಡಿದೆವು ಪ್ರೇಷಿತರ ಮಧ್ಯದಲ್ಲಿನ ಜೀವನ. ಅವರೇನು ಮಾಡ್ತಿದ್ದಂತೆ ಅಂತ ಹೇಳಿದರೆ, ಒಟ್ಟಾಗಿ ಬರ್ತಿದ್ದರು, ಪ್ರಾರ್ಥನೆಯನ್ನು ಮಾಡ್ತಿದ್ದರು, ದೇವರ ವಾಕ್ಯವನ್ನು ಕೇಳುತ್ತಿದ್ದರು. ಮತ್ತೇನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ತಮ್ಮಲ್ಲಿರುವುದನ್ನು ಅವರು ಹಂಚಿಕೊಳ್ಳುತ್ತಿದ್ದರು. ಯಾಕಂತ ಹೇಳಿದರೆ ಅವರು ಮಾಡಿದಂಥ ಪ್ರಾರ್ಥನೆ ಅವರಿಗೆ ಪ್ರೇರಣೆ ನೀಡುತ್ತಿತ್ತು. ಏನು ಮಾಡಲಿಕ್ಕೆ ಅಂತ ಹೇಳಿದರೆ, ನಮ್ಮ ಅಗತ್ಯಗಳನ್ನು ದೇವರು ನೋಡಿಕೊಳ್ತಾರೆ. ನಮಗೇನು ಬೇಕು ಅದು ದೇವರು ನಮಗೆ ನೀಡುತ್ತಾರೆ.
ಅದಕ್ಕಾಗಿ ನಮ್ಮಲ್ಲಿರುವುದನ್ನು ಇತರ ಜನರ ಹತ್ರ ಹಂಚಿಕೊಳ್ಳುವ ಎಂಬ ಒಂದು ಭಾವನೆ ಅವರಲ್ಲಿ ಬಂದಿತ್ತು. ಯೇಸು ಸ್ವಾಮಿಯ ಪ್ರವಚನವನ್ನು ಕೇಳಲಿಕ್ಕೆ ಎಷ್ಟು ಜನ ಬಂದಿದ್ದರು? ಸಾವಿರಾರು ಜನರು. ಅವರ ಹತ್ರ ಊಟ ಇದ್ದಿಲ್ಲ, ಆಹಾರ ಇದ್ದಿಲ್ಲ. ಆದರೆ ಯಾರಾದರೂ ಕೂಡ ಅವರಲ್ಲಿ ಒಬ್ಬರಾದರೂ ಕೂಡ ಹಸಿವೆಯಿಂದ ವಾಪಸ್ ಮನೆಗೆ ಮರಳಿದರೋ? ಯಾರು ಕೂಡ ಇಲ್ಲ. ಅವರೆಲ್ಲರಿಗೆ ಬೇಕಾದಷ್ಟು ಆಹಾರವನ್ನು ಯೇಸು ಸ್ವಾಮಿ ನೀಡಿದರು. ಅದೇ ಪ್ರಕಾರ ಈ ಧರ್ಮಸಭೆಯ ಆರಂಭದಲ್ಲಿ ನೋಡ್ತೇವೆ, ಜನರು ತಮ್ಮಲ್ಲಿ ಇದ್ದುದನ್ನು ಎಲ್ಲರೂ ಕೂಡ ಒಬ್ಬರು ಇನ್ನೊಬ್ಬರ ಹತ್ರ ಹಂಚಿಕೊಳ್ಳುತ್ತಿದ್ದರು. ಅಷ್ಟು ಮಾತ್ರ ಯಾಕೆ ಪ್ರಿಯರೇ, ತಮ್ಮಲ್ಲಿದ್ದಂಥ ಆಸ್ತಿ ಪಾಸ್ತಿಯನ್ನು ಮಾರಿ ಅದರಿಂದ ಬಂದಂಥ ಹಣವನ್ನು ಈ ಪ್ರೇಷಿತರ ಕಾಲಬುಡದಲ್ಲಿ ತಂದು ಇಡ್ತಿದ್ದರು. ಇದು ದೇವರಾಸ್ತಿ, ನಮ್ಮಲ್ಲಿ ಇದ್ದರೂ ಕೂಡ ದೇವರು ಕೊಟ್ಟದ್ದು. ಅದಕ್ಕಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ದೇವರಿಗೆ ಸಮರ್ಪಿಸುತ್ತೇವೆ ಅಂತ ಅವರು ತಂದು ವಾಪಸ್ ಈ ಪ್ರೇಷಿತರ ಕಾಲಬುಡದಲ್ಲಿ ತಂದು ಇಡುತ್ತಿದ್ದರು. ಯಾರಿಗೆ ಬೇಕೋ ಅವರಿಗೆ ಹಂಚಿಕೊಡಿರಿ ಅಂತ ಹೇಳಿಕೊಂಡು ಒಂದು ನಿಖರವಾದಂಥ ಉದಾಹರಣೆಯನ್ನು ಕೂಡ ಈ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ನಾವು ನೋಡುತ್ತೇವೆ. 4ನೇ ಅಧ್ಯಾಯದಲ್ಲಿ ಕೊನೆಗೆ ಜೋಸೆಫ್ ಎಂಬ ಲೇವಿತನು ಅವರ ಸಂಗಡ ಇದ್ದನು. ಮತ್ತೆ ಅವನೇನು ಮಾಡಿದನು? ತನ್ನ ಜಮೀನನ್ನು ಮಾರಿ ಬಂದ ಹಣವನ್ನು ಪ್ರೇಷಿತರಿಗೆ ಪಾದ ಕಾಣಿಕೆಯಾಗಿ ಒಪ್ಪಿಸಿದನು. ಇದು ಒಬ್ಬನ ಕತೆ ಅಲ್ಲ ಪ್ರಿಯರೇ, ಒಬ್ಬನ ಕತೆ ಅಲ್ಲ. ಆ ಅಂದಿನ ಧರ್ಮಸಭೆಯಲ್ಲಿ ಯಾರೆಲ್ಲರೂ ಕೂಡ ಈ ಸಭೆಯಲ್ಲಿ ಸೇರ್ತಿದ್ದರೋ ಅವರೆಲ್ಲರೂ ಕೂಡ ಇದನ್ನೇ ಮಾಡುತ್ತಿದ್ದರು. ತಮ್ಮಲ್ಲಿ ಇರುವುದನ್ನು ಇತರರ ಹತ್ರ ಹಂಚಿಕೊಳ್ಳುತ್ತಿದ್ದರು. ದಿನ ಹೋಗುತ್ತಿದ್ದಂತೆ ಸಭೆಗೆ ಜನ ಬಂದು ಸೇರ್ತಾ ಇದ್ದರು. ಮತ್ತು ಅವರ ಮಧ್ಯದಲ್ಲಿ ಅನ್ಯೋನ್ಯತೆ ಇತ್ತು. ಒಬ್ಬರು ಇನ್ನೊಬ್ಬರ ಅಗತ್ಯಗಳಿಗೆ ಸ್ಪಂದಿಸುತ್ತಿದ್ದರು. ಮತ್ತು ಅವರು ಒಬ್ಬರಿನ್ನೊಬ್ಬರಿಗೆ ಆಧಾರವನ್ನು ನೀಡುತ್ತಿದ್ದರು. ಅಂಥ ಒಂದು ಉತ್ತಮವಾದ ಜೀವನ, ತನ್ನ ಸ್ವಾರ್ಥವನ್ನು ನೋಡದೆ ಇತರರ ಅಗತ್ಯವನ್ನು ಕಂಡು ಅವರಿಗೆ ಬೇಕಾದಂಥ ನೀಡುವಂಥ ಆ ಒಂದು ಅಭ್ಯಾಸ, ಜೀವನ ಶೈಲಿಯನ್ನು ನೋಡಿ ಇತರೆಲ್ಲರೂ ಕೂಡ ಅವರು ವಿಸ್ಮಯಪಟ್ಟರು. ಯಾವ ರೀತಿಯ ಒಂದು ಜೀವನ ಇವರದ್ದು, ಎಷ್ಟೊಂದು ಅನ್ಯೋನ್ಯತೆಯಿಂದ ಕೂಡಿ ಬಾಳ್ತಿದ್ದಾರೆ, ಯಾವ ರೀತಿಯ ಪ್ರೀತಿ ಇದು, ನಿಸ್ವಾರ್ಥತೆ, ತ್ಯಾಗಮಯ ಜೀವನ, ಜಗಳ ಇಲ್ಲ. ಪ್ರಿಯರೇ, ಎಲ್ಲಿ ಉಂಟು ಸ್ವರ್ಗ? ಎಲ್ಲಿಯೋ ಮೇಲೆ ಅದು ನೇತಾಡುವುದಿಲ್ಲ, ಅದು ನಮ್ಮ ಮಧ್ಯದಲ್ಲಿದೆ. ಇದು ಈ ರೀತಿಯ ಜೀವನ, ಸ್ವರ್ಗದ ಜೀವನ ಇದು ಪ್ರಪಂಚದಲ್ಲಿ ಜನರ ಮಧ್ಯದಲ್ಲಿತ್ತು. ಅದನ್ನು ನೋಡಿಕೊಂಡು ಉಳಿದಂಥ ಜನರು ನೋಡಿ ಸಂತೋಷಪಟ್ಟರು. ಅವರು ಹೇಳಿದರು, ನೋಡಿ ಕ್ರೈಸ್ತರನ್ನು ಯಾವ ರೀತಿ ಅನ್ಯೋನ್ಯತೆಯಿಂದ ಅವರು ಜೀವಿಸ್ತಾರೆ. ಅದಕ್ಕಾಗಿ ಸ್ವರ್ಗಲೋಕ ನಾವು ಸತ್ತ ಮೇಲೆ ದೇವರಲ್ಲಿ ನಾವು ಸೇರುತ್ತೇವೆ, ಸಂದೇಹವಿಲ್ಲ. ಆದರೆ ನಾವು ಸಾಯುವ ತನಕ ನಾವು ಅದಕ್ಕಾಗಿ ಕಾಯ್ದುಕೊಳ್ಬೇಕಾಗಿಲ್ಲ. ಅದರ ಮುಂಚೆನೆ ನಾವು ಜೀವಿಸಲಿಕ್ಕೆ ಸಾಧ್ಯ. ನಾವದನ್ನು ಸೃಷ್ಟಿಸಬೇಕು. ಈ ಸ್ವರ್ಗ ಸಾಮ್ರಾಜ್ಯವನ್ನು ಅದು ಸೃಷ್ಟಿಸಬೇಕಿದ್ರೆ ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ನಾವು ನೋಡಿದೆವು, ಜೋಸೆಫನು ಅವನಲ್ಲಿದ್ದಂಥ ಆಸ್ತಿ ಪಾಸ್ತಿಯನ್ನು ಮಾರಿ ಆತನು ಪ್ರೇಷಿತರ ಕಾಲಬುಡಕ್ಕೆ ತಂದು ಇಟ್ಟ. ಆತನಲ್ಲಿ ಸ್ವಾರ್ಥ ಎಂಬುದಿದ್ದಿಲ್ಲ. ನನಗೆ ಬೇಕು, ಬರುವ ವರ್ಷಕ್ಕೆ ಬೇಕು, ನನ್ನ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು ಎಂಬ ಆ ಒಂದು ಕುಂಠಿತ ಮನೋಭಾವ ಆತನಲ್ಲಿದ್ದಿಲ್ಲ. ಆತನಲ್ಲಿ ಇದ್ದಿತ್ತೇನಂತ ಹೇಳಿದರೆ, ನನ್ನ ಹಾಗೇನೆ ಉಳಿದವರಿಗೆ ಕೂಡ ಅಗತ್ಯಗಳಿವೆ, ನನ್ನ ಆಸ್ತಿ, ನನ್ನ ಸಂಪಾದನೆ ಅದು ಎಲ್ಲರಿಗೂ ಕೂಡ ತಲುಪಲಿ ಎಂಬ ಒಂದು ಭಾವನೆ ಆತನಲ್ಲಿತ್ತು. ಅದಕ್ಕಾಗಿ ಅದು ಸಾಧ್ಯವಾಯಿತು. ನಮಗೆ ಸಾಧ್ಯನೇ ಪ್ರಿಯರೇ, ಈ ರೀತಿ ಮಾಡಲಿಕ್ಕೆ ನಮಗೆ ಸಾಧ್ಯ ಉಂಟು, ನಮಗೆ ಕೂಡ ಸಾಧ್ಯ ಉಂಟು. ಆದರೆ ನಾವೊಂದು ಇಂಥ ಒಂದು ಪ್ರಪಂಚಕ್ಕೆ ಬಂದು ಬಿಟ್ಟಿದ್ದೇವೆ, ಸಾಧ್ಯ ಇದ್ದರೂ ಕೂಡ 10 ಸಲ ಯೋಚನೆ ಮಾಡುವಂಥ ಒಂದು ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದೇವೆ. ನಮ್ಮ ಸುತ್ತಮುತ್ತ ಏನು ನೋಡ್ತೇವೆ? ಪಂಥಾಹ್ವಾನಗಳು, ಆಮೇಲೆ ಈ ಕಾರ್ಪೊರೇಟ್ ಸ್ಥಿತಿ, ಬಹುರಾಷ್ಟ್ರೀಯ ಕಂಪೆನಿಗಳು ಏನು ಮಾಡ್ತವೆ? ಚಿಕ್ಕವರನ್ನೆಲ್ಲರನ್ನು ಕೂಡ ಕೊಂದು ಹಾಕ್ಬಿಡ್ತಾರೆ. ಅವರು ಯಾವ ರೀತಿಯಲ್ಲಿ ಮುಗಿಸಿ ಬಿಡ್ತಾರೆ. ಯಾರು ಶ್ರೀಮಂತರಿದ್ದಾರೋ
ಯಾರ ಹತ್ರ ಬೇಕಾದಷ್ಟು ಧನಬಲ ಉಂಟೋ ಅವರು ಇನ್ನೂ ಕೂಡ ಅವರು ಶೇಖರಿಸ್ತಾ ಹೋಗ್ತಾರೆ. ಯಾರ ಹತ್ರ ಏನಿಲ್ಲವೋ ಅವರು ಸಂಪೂರ್ಣವಾಗಿ ಖಾಲಿ ಆಗ್ತಾ ಹೋಗ್ತಾರೆ. ಇಂಥ ಒಂದು ಪ್ರಪಂಚದಲ್ಲಿ ನಾವು ಈ ಒಂದು ಮನೋಭಾವನೆಯನ್ನು ಬೆಳೆಸಬೇಕಿದ್ರೆ ಖಂಡಿತವಾಗಿಯೂ ಸುಲಭದ ಕೆಲಸ ಅಲ್ಲ. ಅದೇ ಹೊತ್ತಿಗೆ ಅಸಾಧ್ಯ ಕೂಡ ಅಲ್ಲ. ನಾವು ನೋಡಿದರೆ ನಮ್ಮ ಸುತ್ತಮುತ್ತಲೂ ಬೇಕಾದಷ್ಟು ಅನಾಥಾಶ್ರಮಗಳಿವೆ, ವೃದ್ಧರ ಆಶ್ರಮಗಳಿವೆ, ಕೆಲವು ಪೇಯ್ಡ್ ಹೋಮ್ಸ್, ಹಣ ಕೊಟ್ಟು ಅಲ್ಲಿ ನಿಲ್ಲುವಂಥ ಒಂದು ಆಶ್ರಮಗಳು, ಇನ್ನು ಕೆಲವು ಆಶ್ರಮಗಳಿವೆ ಅಲ್ಲಿ ಏನು ಕೊಡಬೇಕಾಗಿಲ್ಲ, ಪಾವತಿಸಬೇಕಾಗಿಲ್ಲ, ಧರ್ಮಾರ್ಥವಾಗಿ ನೋಡಿಕೊಳ್ತಾರೆ. ಅಲ್ಲಿರುವಂಥ ಜನರು ಅವರು ಶ್ರೀಮಂತರಲ್ಲ, ಬಂದಾಗ ನನ್ನ ಹತ್ರ ಇಷ್ಟೊಂದು ಸಂಪತ್ತುಂಟು ಇಟ್ಟುಕೊಳ್ಳಿ ಅಂತ ಹೇಳುವವರಲ್ಲ. ನಿಜ ಹೇಳಬೇಕೆಂದ್ರೆ ಅವರ ಹತ್ರ ಏನಿಲ್ಲ, ಅವರು ನೋಡಿಕೊಳ್ಳಿಕ್ಕೆ ಯಾರು ಕೂಡ ಇಲ್ಲ ಅಂತ ಒಂದು ಸ್ಥಿತಿಯಲ್ಲಿರುವಂಥ ಜನರು. ಆದರೆ ಅವರ ಜೀವನ ನಿತ್ಯವೂ ಕೂಡ ಸಾಂಗವಾಗಿ ನೆರವೇರ್ತದೆ, ಅದು ಮುಂದುವರಿತಾ ಹೋಗ್ತದೆ. ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಇದು? ಹೇಗಂತ ಹೇಳಿದರೆ, ಕೆಲವು ದಯಾಳು ವ್ಯಕ್ತಿಗಳಿದ್ದಾರೆ. ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ತಮ್ಮಲ್ಲಿ ಇರುವುದನ್ನು ಎಲ್ಲಲ್ಲ ಆದರೂ ಕೂಡ ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ತನ್ನಲ್ಲಿರುವಂಥದ್ದನ್ನು ಅವರು ಇಂಥ ಒಂದು ಆಶ್ರಮಗಳಿಗೆ ತಂದು ಕೊಡುತ್ತಾರೆ. ಇದು ನಮ್ಮ ಮನುಷ್ಯ ಸ್ವಭಾವದಿಂದ ಆಗುವಂಥ ಕೆಲಸ ಅಲ್ಲ. ದೇವರು ಮನುಷ್ಯನ ಮನಸ್ಸಿನಲ್ಲಿ ಇಂಥ ಒಂದು ಪ್ರೇರಣೆಯನ್ನು ಹಾಕ್ತಾರೆ. ನಿನಗೆ ಕೊಟ್ಟದುಂಟು, ನೀನು ಕೂಡ ಇತರ ಹತ್ರ ಹಂಚಿಕೊಳ್ಳುವಂಥ ಆ ಒಂದು ಧ್ವನಿಗೆ ಕಿವಿ ಕೊಟ್ಟಂಥ ವ್ಯಕ್ತಿಗಳು ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ತಮ್ಮಲ್ಲಿ ಇರುವುದನ್ನು ಇತರ ಹತ್ರ ಹಂಚಿಕೊಳ್ತಾರೆ. ಅದಕ್ಕಾಗಿ ಎಷ್ಟೋ ಮಂದಿ ಅನಾಥರು ಇವತ್ತು ನಾವು ನೋಡ್ತೇವೆ, ಅವರೊಂದು ಸ್ವಾಭಿಮಾನದ ಬದುಕನ್ನು ಜೀವಿಸ್ತಾರೆ ಆಶ್ರಮಗಳೇ. ನಮಗೆ ಸಾಧ್ಯ ಉಂಟು, ಅಸಾಧ್ಯ ಎಂಬುದು ಏನಿಲ್ಲ. ಆದರೆ ನಮ್ಮ ಹತ್ರ ಒಳ್ಳೆ ಮನಸ್ಸಿರಬೇಕು. ಒಳ್ಳೆ ಮನಸ್ಸಿದ್ದಾಗ ಏನು ಕೂಡ ಸಾಧಿಸಲಿಕ್ಕೆ ಸಾಧ್ಯ ಪ್ರಿಯರೇ. ಇತ್ತೀಚಿನ ದಿನಗಳಲ್ಲಿ ನೋಡಿದರೆ ಹಲವಾರು ಜನರಿಗೆ ಮನೆ, ಸೂರಿಲ್ಲದವರಿಗೆ ಮನೆ, ಕಾಯಿಲೆಯಲ್ಲಿದ್ದವರಿಗೆ ಬೇಕಾದಂಥ ಔಷಧಿ, ಶುಶ್ರೂಷೆ, ಅದೇ ಪ್ರಕಾರ ಬಡತನಲ್ಲಿದ್ದಂಥ ಮಕ್ಕಳಿಗೆ ವಿದ್ಯಾಭ್ಯಾಸ, ಇದೆಲ್ಲ ಕೂಡ ಸಿಗ್ತದೆ ಪ್ರಿಯರೇ. ಯಾಕಂತ ಹೇಳಿದರೆ ಒಳ್ಳೆಯ ಮನಸ್ಸಿನ ಜನರು ನಮ್ಮ ಮಧ್ಯೆ ಇದ್ದಾರೆ. ಅವರು ಪಾಪದವರಿಗೆ, ಕಷ್ಟದಲ್ಲಿದ್ದವರಿಗೆ ಕೊಡ್ತಾರೆ. ಇದು ಸ್ವರ್ಗ ಸಾಮ್ರಾಜ್ಯ ಪ್ರಿಯರೇ, ಇದು ಸ್ವರ್ಗ ಸಾಮ್ರಾಜ್ಯ. ಕಸಿದುಕೊಳ್ಳುವಂಥದ್ದಲ್ಲ, ಬದಲಾಗಿ ನೀಡುವಂಥದ್ದು ಸ್ವರ್ಗ ಸಾಮ್ರಾಜ್ಯ. ಈ ಧರ್ಮಸಭೆಯ ಆರಂಭಕ್ಕೆ ಅದೇ ಇತ್ತು. ಯಾರೆಲ್ಲರೂ ಅವರ ಮಧ್ಯದಲ್ಲಿದ್ದರೋ ಎಲ್ಲರೂ ಕೂಡ ಸಂತೃಪ್ತಿಯಿಂದ ಇದ್ದರು. ಯಾರಲ್ಲಿ ಕೂಡ ಕಡಿಮೆ, ನನಗೆ ಇಲ್ಲ ಅಂತ ಎಂಬ ಒಂದು ಭಾವನೆ ಇದ್ದಿಲ್ಲ, ಎಲ್ಲರಲ್ಲಿ ಕೂಡ ಇತ್ತು. ಕೊನೆಗೆ ನಮ್ಮ ಜೀವನ ಮುಗಿದ ಮೇಲೆ ಎಷ್ಟಿದ್ದರೆ ಏನು ಪ್ರಯೋಜನ? ನಮಗೇನು ಕೂಡ ಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ, ಅಥವಾ ನಾವದನ್ನು ತಿಂದು ಸವಿಸಲಿಕ್ಕೆ ಕೂಡ ಆಗಲ್ಲ. ಯಾರ್ಯಾರು ಕೂಡ ತಿನ್ನಬೇಕು. ಅದರ ಬದಲಿಗೆ ನಮ್ಮ ಜೀವನವನ್ನು ಸಂತೋಷದಲ್ಲಿಟ್ಟುಕೊಂಡು ನಾವು ಇತರ ಹತ್ರ ಹಂಚಿಕೊಂಡರೆ, ಯಾವಾಗ ನಾವು ಈ ಪ್ರಪಂಚವನ್ನು ಬಿಟ್ಟು ದೇವರ ಮುಂದೆ ಹೋಗ್ತೇವೆ, ಆಗ ದೇವರು ನೋಡ್ತಾರೆ, ಒಳ್ಳೆ ಮನುಷ್ಯನೇ, ನಿನ್ನ ಆಯುಷ್ಯವನ್ನು, ನಿನ್ನ ಪ್ರತಿಭೆಗಳನ್ನು, ನಿನ್ನ ಸಂಪತ್ತನ್ನು ಇತರ ಹತ್ರ ಹಂಚಿಕೊಂಡಿದ್ದೀಯ, ನಾನು ಕೊಟ್ಟದ್ದನ್ನು ನೀನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿದ್ಯಾ, ಬಾ ನನ್ನ ಜೊತೆ, ಮತ್ತೆ ನೀನು ಬಾಳು ಚಿರಕಾಲ. ಇಲ್ಲಿ ಅಂತ್ಯ ಎಂಬುದಿಲ್ಲ, ಇಲ್ಲಿ ಅಂತ್ಯ ಎಂಬುದಿಲ್ಲ, ಹಸಿವು ಎಂಬುದಿಲ್ಲ, ದುಃಖ ಎಂಬುದಿಲ್ಲ, ಮರಣ ಎಂಬುದಿಲ್ಲ, ಕೊರತೆ ಎಂಬುದಿಲ್ಲ. ನೀನು ಇಲ್ಲಿರು ಅಂತ ದೇವರು ನಮಗೆ ಹರಸ್ತಾರೆ ಮತ್ತು ಆಶೀರ್ವದಿಸ್ತಾರೆ. ಇಂಥ ಒಂದು ಉತ್ತಮವಾದಂಥ ಜೀವನ ನಮಗೆ ಯಾರಿಗೆ ಕೂಡ ಬೇಡವೇ? ಖಂಡಿತವಾಗಿಯೂ ಬೇಕು. ಯಾಕಂತ ಹೇಳಿದ್ರೆ ಈ ಜೀವನ ನಾವು ಎಷ್ಟು ಉದ್ದಕ್ಕೆ ಕೊಂಡು ಹೋದರೂ ಕೂಡ ಅದಕ್ಕೆ ಒಂದು ಪೂರ್ಣ ವಿರಾಮ ಎಂಬುದುಂಟು, ಇವತ್ತು ಅಥವಾ ನಾಳೆ. ಕೆಲವರಿಗೆ ಅದು ಯೋಚನೆ ಮಾಡದಂಥ ರೀತಿಯಲ್ಲಿ ಬರ್ತದೆ, ಇನ್ನು ಕೆಲವರಿಗೆ ದೀರ್ಘಕಾಲದ ನಂತರ ಬರ್ತದೆ, ಎಲ್ಲರಿಗೆ ಬಂದೇ ಬಿಡುತ್ತದೆ. ಅದಕ್ಕಾಗಿ ಯಾರು ಕೂಡ ಇಲ್ಲಿ ಶಾಶ್ವತವಾಗಿ ನಿಲ್ಲುವ ಹಾಗಿಲ್ಲ. ಆದ್ದರಿಂದ ದೇವರು ನಮಗೇನನ್ನು ಕೊಟ್ಟಿದ್ದಾರೋ ಅದನ್ನು ಹಂಚಿಕೊಂಡು ಎಲ್ಲರ ಹತ್ರ ಸಂತೋಷದಿಂದ ಜೀವಿಸುವುದು, ನಮ್ಮ ಜೀವನದ ಕೊನೆಗೆ ದೇವರಲ್ಲಿ ನಾವು ಜೀವಿಸುವುದು ಎಷ್ಟೊಂದು ಸಂತೋಷದ ವಿಷಯ. ಆದ್ದರಿಂದ ನಮಗೆ ದೇವರೇನು ಕೊಟ್ಟಿದ್ದಾರೆ, ನಮ್ಮ ಆಯುಷ್ಯ ಇರ್ಬೋದು,
ಅದೇ ಪ್ರಕಾರ ನಮ್ಮ ಪ್ರತಿಭೆ ಇರ್ಬೋದು, ಅದು ನಮಗಾಗಿಲ್ಲ, ಬದಲಾಗಿ ಇದರೆಲ್ಲರ ಹತ್ರ ಹಂಚಿಕೊಳ್ಳುವ, ಮತ್ತೆ ನಾವು ದೇವರಿಂದ ಆಶೀರ್ವದಿಸಲ್ಪಟ್ಟವರಾಗೋಣ. ಕರ್ತರಾದ ದೇವರೇ, ಇವತ್ತಿನ ಈ ದಿವಸಕ್ಕಾಗಿ ನಾವು ನಿಮ್ಮನ್ನು ಹರಸುತ್ತೇವೆ. ಧರ್ಮಸಭೆಯ ಆದಿಯಲ್ಲಿ ಭಕ್ತ ವಿಶ್ವಾಸಿಗಳು ಯಾವ ರೀತಿ ಜೀವಿಸಿದ್ದರೆಂಬುದನ್ನು ಈ ಪ್ರೇಷಿತರ ಕಾರ್ಯಕಲಾಪಗಳು ಪುಸ್ತಕದಿಂದ ನಾವು ನೋಡಿದೆವು. ಎಷ್ಟೊಂದು ಅನ್ಯೋನ್ಯತೆಯಿಂದ ಅವರು ಜೀವಿಸ್ತಿದ್ದರು. ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಂಥ ಸಾರಿದಂಥ ಸುವಾರ್ತೆಯ ಆ ಒಂದು ಬೆಳಕಿನಿಂದ ತಮ್ಮ ಜೀವನವನ್ನು ಹಂಚಿಕೊಂಡು ಬಾಳುತ್ತಿದ್ದರು. ಅದೇ ಪ್ರಕಾರ ಇವತ್ತಿನ ಈ ಒಂದು ಪೈಪೋಟಿಯ ಜಗತ್ತಿನಲ್ಲಿ ನಾವು ಕೂಡ ಒಂದು ಸಾಕ್ಷಿಯಾಗಿ ಬಾಳಲು ನಿಮ್ಮ ಪುತ್ರರಿಗೆ, ನಿಮ್ಮ ಪುತ್ರರು ಬೋಧಿಸಿದಂತಹ ಆ ಒಂದು ಸುವಾರ್ತೆಗೆ ಸಾಕ್ಷಿಯಾಗಿ ಜೀವಿಸಲು ನಮ್ಮನ್ನು ಹರಸಿರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರನ್ನೂ ಹರಸಿರಿ. ಅವರ ಮನೆಯಲ್ಲಿ ಶಾಂತಿ ನೆಮ್ಮದಿ ಸದಾ ನೆಲೆಸಲಿ. ಮಕ್ಕಳಿಗೆ ಉತ್ತಮ ಉಜ್ವಲ ಭವಿಷ್ಯ ಸಿಗಲಿ. ಅದೇ ರೀತಿ ಯಾರೆಲ್ಲರೂ ಕೂಡ ಕಾಯಿಲೆಯಲ್ಲಿದ್ದಾರೋ ಅವರಿಗೆ ಬೇಕಾದಂಥ ಆರೋಗ್ಯವನ್ನು ದಯಪಾಲಿಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ, ಆಮೇನ್.